ವಿಧಿ ಎಷ್ಟು ಕ್ರೂರ ಅಲ್ವಾ. ಒಂದು ಕಡೆ 10 ವರ್ಷ ಜೊತೆಯಾಗಿದ್ದ ಪತಿ ಇನ್ನಿಲ್ಲ ಎಂಬ ಕಹಿ ಸತ್ಯ, ಇನ್ನೊಂದು ಕಡೆ ತನ್ನನ್ನೇ ನಂಬಿ ಕುಳಿತಿರುವ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ. ಈ ಎರಡರ ನಡುವೆ ಆ ತಾಯಿ ಆರಿಸಿಕೊಂಡಿದ್ದು ಮಾತ್ರ ತನ್ನ ವೃತ್ತಿಧರ್ಮವನ್ನು. ಮೈಸೂರು ಜಿಲ್ಲೆಯ HD ಕೋಟೆಯ ಈ ಶಿಕ್ಷಕಿಯ ಕಥೆ ಕೇಳಿದ್ರೆ ಕಲ್ಲು ಮನಸ್ಸಿನವರು ಕರಗುತ್ತಾರೆ. ಮೈಸೂರಿನ ದಟ್ಟಗಳ್ಳಿ ನಿವಾಸಿಯಾಗಿರುವ ಜ್ಯೋತಿಯವರು ಸರಗೂರು ಸರ್ಕಾರಿ ಶಾಲೆಯ ಶಿಕ್ಷಕಿ. ಕಳೆದ ಬುಧವಾರ ಇವರ ಪತಿ ಕಿರಣ್ ಕುಮಾರ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದರು. ಇಡೀ ಮನೆಯಲ್ಲಿ ಸೂತಕದ ಛಾಯೆ. ಆದರೆ ಜ್ಯೋತಿಯವರ ಮನಸ್ಸಿನಲ್ಲಿ ಮಾತ್ರ SSLC ಮಕ್ಕಳದ್ದೇ ಚಿಂತೆ. ಯಾಕಂದ್ರೆ ಮಾರ್ಚ್ 28ಕ್ಕೆ ಗಣಿತ ಪರೀಕ್ಷೆ ಇದೆ. ಗ್ರಾಮೀಣ ಭಾಗದ ಮಕ್ಕಳಿಗೆ ಗಣಿತ ಅಂದ್ರೆ ಭಯ. ನಾನು ಈ ಸಮಯದಲ್ಲಿ ಜೊತೆಗಿಲ್ಲದಿದ್ದರೆ ನನ್ನ ಮಕ್ಕಳು ಪರೀಕ್ಷೆಯಲ್ಲಿ ಸೋಲಬಹುದು ಎಂಬ ಆತಂಕ ಜ್ಯೋತಿಯವರ ಕಣ್ಣೀರನ್ನು ಮೀರಿ ನಿಂತಿತ್ತು. ಪತಿಯ ಅಂತ್ಯಕ್ರಿಯೆ ಮುಗಿದ ಮರುದಿನವೇ ಜ್ಯೋತಿಯವರು ಶಾಲೆಗೆ ಹೆಜ್ಜೆ ಹಾಕಿದರು. ಶಾಲೆಯ ಆವರಣ ಪ್ರವೇಶಿಸಿದಾಗ ಮಕ್ಕಳ ಕಣ್ಣಲ್ಲೂ ನೀರಿತ್ತು. ಆದರೆ ಜ್ಯೋತಿಯವರು ಮಾತ್ರ ಗಟ್ಟಿಯಾಗಿ ನಿಂತು, ಮಕ್ಕಳೇ ಹೆದರಬೇಡಿ, ನಾನು ನಿಮ್ಮ ಜೊತೆಗಿದ್ದೇನೆ ಎಂದು ಧೈರ್ಯ ತುಂಬಿದರು. ವಿಷಯ ತಿಳಿದು ಬಂದ BEO ಅವರು, ಅಮ್ಮ ಮನೆಗೆ ಹೋಗಿ ವಿಶ್ರಾಂತಿ ಪಡೆಯಿರಿ ಎಂದಾಗ ಜ್ಯೋತಿಯವರು ಹೇಳಿದ್ದು ಒಂದೇ ಮಾತು, ನನ್ನ ಮಕ್ಕಳು ಉತ್ತಮ ಅಂಕ ಪಡೆದರೆ ನನ್ನ ಪತಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ತನ್ನ ವೈಯಕ್ತಿಕ ದುಃಖವನ್ನು ಪಕ್ಕಕ್ಕಿಟ್ಟು ಮಕ್ಕಳ ಭವಿಷ್ಯಕ್ಕಾಗಿ ಮಿಡಿದ ಜ್ಯೋತಿಯವರ ಈ ಕಾರ್ಯ ಕೇವಲ ಸುದ್ದಿಯಲ್ಲ, ಅದೊಂದು ದೊಡ್ಡ ಪ್ರೇರಣೆ. ಇವತ್ತು ಇಡೀ ನಾಡು ಈ ಅಕ್ಷರ ಮಾತೆಗೆ ಸಲಾಂ ಹೊಡೆಯುತ್ತಿದೆ. ಜ್ಯೋತಿಯವರ ಈ ವೃತ್ತಿನಿಷ್ಠೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.